ನೀವೀಗ ನೋಡಿದಂತಹ ದೃಶ್ಯ ಇದು ಪುತ್ತೂರು ತಾಲೂಕಿನ 𝐒𝐮𝐻 ಗ್ರಾಮದ 𝐒𝐮𝐻 ಪಳ್ಳಿತಡ್ಕದ ಹೊಳೆ ಬದಿಯಲ್ಲಿ ಕಂಡು ಬಂದಂತಹ ದೃಶ್ಯ. ಅದು ಈ ಬಾರಿ ಕಂಡು ಬಂದಿದ್ದ ಅಂತ ಕೇಳಿದರೆ ಅಲ್ಲ, ಇದು 2022ರ ಜೂನ್ 20ರಂದು ಕಂಡು ಬಂದಂತಹ ದೃಶ್ಯ. ಅಂದರೆ ನಾನೀಗ ನಿಂತಿರುವಂತಹ ಜಾಗ ಏನಿದೆ ಇದು ಸಂಪೂರ್ಣವಾಗಿ ಜಲಾವೃತ ಆಗಿತ್ತು. ಪಕ್ಕದಲ್ಲಿರುವಂತಹ ತೋಟಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿತ್ತು. ಅಂದರೆ ಎಲ್ಲೆಲ್ಲೂ ನೀರೇ ನೀರು ಅನ್ನುವಂತಹ ಒಂದು ಪರಿಸ್ಥಿತಿ ಇತ್ತು. ಹೇಗೆ ನೀರು ಬಂತು ಅಂತ ಹೇಳಿದರೆ ಅದಕ್ಕೆ ಉತ್ತರ ಇಲ್ಲಿ ಎದುರು ಭಾಗದಲ್ಲಿ ಹರಿತಾ ಇರುವಂತಹ ನದಿ. ಇದು ನದಿಯತ್ತ ನಾವು ಹೋಗೋದಿದ್ರೆ ಇಲ್ಲೇ ಪಕ್ಕದಲ್ಲಿ ದರ್ಗಾ ಇದೆ. ಅಂದರೆ 𝐒𝐮𝐻 ಪಳ್ಳಿತಡ್ಕ ದರ್ಗಾ ಶರೀಫ್ ಇದೆ. ಅದರ ಪಕ್ಕದಲ್ಲೇ ಹಾದು ಹೋಗುವಂತಹ ಸೀರೆ ನದಿ ಅನ್ನುವಂಥ ಒಂದು ಹೆಸರಿನಿಂದ ಕರೆಸಿಕೊಳ್ತಾ ಇರುವಂತಹ ಹೊಳೆ ತುಂಬಿ ಹರಿಯುವಂಥದ್ದು ಪ್ರತಿ ಮಳೆಗಾಲದಲ್ಲೂ ಕೂಡ ಕಂಡು ಬರುವಂತಹ ದೃಶ್ಯ ಆಗಿತ್ತು. ಆದರೆ ಈಗ ಈ ವರ್ಷದ ಪರಿಸ್ಥಿತಿಯನ್ನು ಗಮನಿಸಿದರೆ ಜೂನ್ ಅರ್ಧ ತಿಂಗಳು ಕಳೆದು ಹೋಗಿದ್ರೂ ಕೂಡ ಇನ್ನೂ ಕೂಡ ಮಳೆ ಬಂದಿಲ್ಲ, ಎಲ್ಲೂ ಕೂಡ ನೀರಾಗಿಲ್ಲ ಅನ್ನುವಂಥದ್ದು ಎಲ್ಲರಲ್ಲೂ ಕೂಡ ಬೇಸರವನ್ನು ತರ್ತಾ ಇರುವಂತಹ ಸಂಗತಿಯಾಗಿದೆ. ಅಂದರೆ ಈ ಹಿಂದೆ ಈ ಜೂನ್ನಲ್ಲಿ ಈ ರೀತಿ ನದಿ ಎಂದಿಗೂ ಕೂಡ ಹೊಳೆ ಎಂದಿಗೂ ಕೂಡ ಈ ರೀತಿ ಕಾಣೋದಕ್ಕೆ ಸಿಗ್ತಾ ಇರಲಿಲ್ಲ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಎಲ್ಲೆಲ್ಲೂ ನೀರು ತುಂಬಿ ತುಳುಕಿ ಈಗ ನಾವು ನಡೆದಾಡ್ತಾ ಇರುವಂತಹ ಪ್ರದೇಶದಲ್ಲಿ ನಡೆದಾಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅಲ್ಲಿ ಕಾಣ್ತಾ ಇರುವಂತಹ ಸೇತುವೆ ಒಂದೇನಿದೆ ಆ ಸೇತುವೆಯ ಮೇಲೂ ಕೂಡ ನಡೆದುಕೊಂಡು ಹೋಗೋದಿಕ್ಕೆ ಆಗ್ತಾ ಇರಲಿಲ್ಲ ಅನ್ನುವಂಥದ್ದು. ಆದರೆ ಈ ಬಾರಿ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿ ಹೋಗಿದ್ದು ನದಿ ಸಂಪೂರ್ಣವಾಗಿ ಬರಿದಾಗಿದೆ. ನೀರಿನ ಮೂಲಗಳಿಗಾಗಿ, ಅಂದರೆ ಈ ಹಿಂದೆ ನೀರು ತುಂಬಿಕೊಂಡಿರಬೇಕಾಗಿದ್ದಂತಹ ಮೂಲಗಳಲ್ಲಿ ನೀರು ಕಡಿಮೆಯಾದ ಕಾರಣ ಇಲ್ಲಿನ ಸ್ಥಳೀಯರು ತಮ್ಮ ಕೃಷಿ ತೋಟಗಳ ಬಳಕೆ ಇರ್ಬೋದು ಅಥವಾ ಕುಡಿಯುವ ನೀರಿನ ಒಂದು ಅವಶ್ಯಕತೆ ಇರ್ಬೋದು, ಅದಕ್ಕೆಲ್ಲದಕ್ಕೂ ಕೂಡ ನದಿಯಲ್ಲೇ ಹೊಂಡ ತೋಡಿ ಆ ಮೂಲಕ ನೀರಿನ ಒಂದು ಆಶ್ರಯವನ್ನು ಪಡೆಯುವಂತಹ ಕೆಲಸವನ್ನು ಮಾಡಿಕೊಂಡಿದ್ದಾರೆ. ಅಲ್ಲೆಲ್ಲ ನೀವು ನೋಡಬಹುದು, ನದಿಯಲ್ಲಿ ಹೊಂಡವನ್ನು ಗೆದ್ದು ಅಲ್ಲಿ ನೀರನ್ನು ಸೃಷ್ಟಿ ಮಾಡಿ, ಅಂದರೆ ಅಲ್ಲಿ ನೀರನ್ನು ಸಂಗ್ರಹಿಸಿ ಅಲ್ಲಿಂದ ಪಂಪ್ಗಳ ಮೂಲಕ ತೆಗೆಯುವಂತಹ ಕೆಲಸಗಳಾಗ್ತಾಯಿದೆ. ಈಗ ನದಿಯಲ್ಲಿ ವಾಹನಗಳು ಕೂಡ ಓಡಾಡುವಂತಹ ಮಟ್ಟಿಗೆ ನದಿ ಖಾಲಿಯಾಗಿದೆ ಮಳೆಗಾಲದಲ್ಲಿ. ಇವತ್ತು ನಾವು ನಿಮಗೆ ಈ ಒಂದು ವರದಿಯನ್ನು ಮಾಡ್ತಾ ಇರುವಂತಹ ಸಂದರ್ಭ ಜೂನ್ 23ನೇ ತಾರೀಕು. ಇವತ್ತು ಕೂಡ ಇಲ್ಲಿ ನೀರಿಲ್ಲ, ನದಿ ಸಂಪೂರ್ಣವಾಗಿ ಖಾಲಿಯಾಗಿದೆ ಅನ್ನುವಂಥದ್ದನ್ನು ನೋಡಿದರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಮಳೆ ಬರದೆ ಈ ರೀತಿಯ ಪರಿಸ್ಥಿತಿ ಉದ್ಭವವಾಗಿದ್ದು ಎಲ್ಲೆಲ್ಲೂ ಕೂಡ ನೀರಿನ ಒಂದು ಹಾಹಾಕಾರ ಆರಂಭ ಆಗಿದೆ ಅನ್ನುವಂಥದ್ದು. ಸೊ ಇದು ಈ ಒಂದು ನದಿಯ ಸೇತುವೆಯ ಮೇಲೆ ಕೂಡ ನಿಂತು ಹೇಗಿತ್ತು ಪರಿಸ್ಥಿತಿ ಅನ್ನುವಂಥದ್ದನ್ನು ತೋರಿಸ್ತೇವೆ. ಅದರ ಜೊತೆಗೆ ಇಲ್ಲಿನ ಒಂದಷ್ಟು ಸ್ಥಳೀಯರನ್ನು ಕೂಡ ಮಾತನಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ ಅನ್ನುವಂಥದ್ದು. ನೋಡಿದ್ವಿ ನದಿಯ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಇಲ್ಲಿನ ಸ್ಥಳೀಯ ಕೃಷಿಕರು ಜಿನ್ನಪ್ಪ ಗೌಡ ಅವರಿದ್ದಾರೆ. ಅವರ ಒಂದು ಅನಿಸಿಕೆ ಏನು, ಈ ಬಾರಿಯ ಮಳೆ ವಿಳಂಬ ಆಗಿದೆ, ಏನು ಹೇಳ್ತಾರೆ ಅವರು, ಅವ್ರಿಗೆ ಏನೆಲ್ಲ ಸಮಸ್ಯೆಗಳಾಗಿದೆ ಕೇಳೋಣ. ನಮಸ್ತೆ. ನಮಸ್ತೆ. ಬರ್ಸ ಬೈಜಿ ವರ್ಷ ತೂನಗ ದುಂಬುದ ವರ್ಷ ತೂನಗ ನೀರು ಮಗ್ರೊಂದು ಎಣ್ಣೆ ಮೇಲ್ಟೆ ಪೋಂದಿತ್ತು ನೀರು ಅಂಚಿನ ಬಡಿ ಇಡು ಬರ್ಸ ಅಜ್ಜಿ ತೋಟೊಳಗೆ ನೀರಿಜ್ಜಿ ಬುಕ್ಕ ನಾನಾ ಬರ್ಸ ಆತದ ಏಪ ನೀರು ಅದು ತೋಟೊಳಗೆ ಮಂತ ವ್ಯವಸ್ಥೆ ಪರಿಹಾರ ಕೂಡ ನೀರು ಸನಿಜ್ಜಿ ಇತ್ತು ಎಂಕ್ಲೆ ಪರಿಹಾರ ನೀರಿಜ್ಜಿ ಗೊಲ್ಲೇಟು ಓಲ್ಲಜ್ಜಿ ಎಂಕ್ಲ 4 ಗಂಟೆ ನಲ್ಲಿದ ನೀರೇ ತೊಂಡೆ ಎಂಕ್ಲ ವರ್ಷಲ್ಲ ಈ ಜೂನ್ ಆನಗನೇ ನೆಟ್ಟ ಬೊಲ್ಲ 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 ಹೋಗ್ಕೊಂಡು ನೆಟ್ ಕಡಪೆರಾಬುಜಿ ಆ ಮಟ್ಟು ಬರ್ಕೊಂಡು ಬುಕ್ಕ ವರ್ಷಲೇ ಜೂನ್ ಸುರುತವರಡೆ ಬೊಲ್ಲ ಸುರುತ ಮಗರು ರಡ್ಡು ಮೂಜಿ ವರ್ಷ ಬತ್ತಾಟಿಗೆ ನೀರು ಪೋಂದು ಇಪ್ಪಡು ಕಂಪ್ಲೀಟ್ ನೆಟ್ಟು ಇರ್ದು ನೆಟ್ಟು ಏತು ವರ್ಷ ಅಂಡು ಒಟ್ಟಾರೆ ಎಕಡಂಜಿ ಬತ್ತುಂಡು ಒಟ್ಟಾರೆಂಜಿ ಹೆಚ್ಚಂಡಂಜಿ 5 ವರ್ಷವು ಆತೆ ನೀರು ಬತ್ತಿಜ್ಜಿ ಸುದೆಕ್ಕೆ ಬತ್ತಿಜ್ಜಿ ಭೂಮಿಗೆ ಇಪ್ಪೆರನೆ ಮಾತ್ರ ಹೊತ್ತನೆ ಸುದೆಕ್ಕೆ ಜತ್ತಿಜ್ಜಿ ಬತ್ತಿಜ್ಜಿ ನೀರು ಅಂದೆ ತೋಟಗೂ ನೀರು ಎಂಗ್ಲೆ ಬೋರ್ ದಿತ್ತನೆ ದುಂಬದ ಬೋರ್ಡು ನೀರು ಫೈಲಾಂಡು ಕೊಡಂಜಿ ಬೋರ್ ದಿತ್ತು ಅಟ್ಟು ದೇವರ ನೀರು ತೊಂದಾರೆಜಿ ಒಂಜಿ ತಿಂಗಳು ಚಿಲ್ಲರೆ ನೀರು ಜನ ಎತ್ತಂಡು ಪೂರ ಕಂಪ್ಲೀಟ್ ಬಾಡ್ದು ಒಂದು ದೈ ಸೈತಂಡು ಅವಂದು ಈ ಪಾದೆಲ್ಲ ಪೊಯ್ಯಲತ್ತ ಕೂಡ್ಲೆ ಬೆಚ್ಚಾಪಣೆ ನೀರಿಗೆ ಸಮಸ್ಯೆ ಈ ಬಾಗಡು ಮಾತೆರೆಗ್ಲ ನೀರ್ದ ಸಮಸ್ಯೆ ಮಾತೆಲ್ಲ ಪೊಯ್ಯ ತೋಜುಂಡ ತಾವಿ ನೆಲ್ಲೆ ಗುಂಡಿ ಅಂತ ಆತನೆ ತೂಲೆ ಅಲ್ಲಿ ತುಲೆ ಕಟ್ಟಾಡ್ಲಾಗ ಆದಂತ ವರ್ಷಲ ಮುಲು ಜಾಸ್ತಿ ಪೊಯ್ಯೋಕೆರೆ ತಿಕ್ಕೊಂಡು ಇಜ್ಜಾನೆ ಒಂಜಿ 400 ವರ್ಷ ಗೊರದುಂಬರ ಅಂತೆ ಪೊಯ್ಯೋಕೆರೆ ಆತಂಡು ಐದು ಇಜ್ಜಾಂಡೆ ಐದುಕೊಂಡ್ವಿ 4ನೇ ವರ್ಷ ಹೊತ್ತು ಇಜ್ಜಿ ನಾನು ಏಪ ನೀರಾಪನೆ ತಂಜಿ ಕಂಡ ಇತ್ತನಾಗಲೇ ಬೆನ್ನಿ ಅನ್ಬಿಡ ಇಂಚ
ಮತ್ತೆ ಬರೀ ನೇಜಿ ಅದು ನೇಜಿ ನೇಜಿ ತವ ನಡ್ಪುಣ ಹೊರ್ತಾಂಡು ನೀರಾತಿಜಿ ಮಾಡ್ತಿರಲ್ಲ ಬಂಗ ಓಲ್ಲ ಆತಜಿ ನಮ್ಮ ಈ ಸುದ ಎರಡು ಮೂಜಿ ಸುದ ಸೇರಲು ಮೂಜಿ ಸುದಟ್ಲ ನೀರು ಬತ್ತಿಜ್ಜಿ ಸುದಕ್ಕೆ ಸೊ ನೆಕ್ ದಾದ ರೀಸನ್ ಒಂದು ಮತ್ತು ಆಣೆಕಟ್ಟ ಹಾಕೊಂಡು ಬಂಡೊಂದುಲ್ಲೇರಿ ಏಪ ಹಾಕೊಂಡು ಗೊತ್ತಿಜ್ಜಿ ಮುಲ್ಪ ತೂಗ ಸೇತೆ ಅಂಡೊಂಜಿ ಐಕ ನನಗೆ ಆಣೆಕಟ್ಟ ಹೊಡಿಗೆ ಮುಲ್ಪ ಈರಿಡ ದಾರಿಗೆ ಪಾರಾಗ ಅವು ದೇಬೇರಿಗೆ ಪಾರಾಗ ಬರಿಯಾರಾಗ ತೂಗ ಸೇತೆ ಮಾಡ್ತಾನೆ ನಾವು ಅದು ನರಮಣ್ಣ ಹೋಗ್ಕೊಂಡು ಐಕೆ ಇಂದು ಅವಡತಿ ಇಂಚಿನ ಮೊಟ್ಟ ಅವಡತಿ ಮೇಲ್ದ ಪೋಪುಣ ಮಂತು ಬಿಡಿಯರು ಪೂಂದಿಜ್ಜಿರು ಮೊಟ್ಟ ಅವಡತಿ ಮೊಟ್ಟ ಅವಡಂದ್ರೆ ನೀರು ಬತ್ತನೆಗೆ ತುಂಬ ಇನ್ನು ಐಕ್ಲು ಮೇಲ್ತೇನೆ ಸುಧಾರಿತಾನೆ ನಾನು ಬರ್ಪ ಅಂತೀರಿ ಮೊಟ್ಟು ಮಾಡ್ತು ಕೊರ್ಪ ಅಂಕ್ಲಂದು ಅವು ಆ ಕೊಟ್ಟೆ ಬತ್ತನೆ ಈ ಕೊಟ್ಟಿಗೆ ಜತ್ತದು ಮೊಟ್ಟು ಮಾಡ್ಪೇರ ಕಾಪುಂಡು ಆ ಕೊಡ್ತೆ ಮೊಟ್ಟು ಮಾಡ್ತದೆ ಅದು ಅಂಚ ಬರ್ಸವತ್ತಿನ ಬಂಗೊಂಡು ನಾನು ಕೆಲವತ್ತಾಗಲಿ ಪಿಕ್ಕಾಪುಡು ನೀರು ಕೊಂಡು ಹೋಗ್ತೀರಿ ಬೋರ್ ಹೊಡೆದು ದತ್ತದು ಸರಿ ಇದು ಸ್ಥಳೀಯ ಕೃಷಿಕರು ಹೇಳಿರುವಂತಹ ಮಾತು. ಈ ಹಿಂದಿನ ವರ್ಷಗಳಲ್ಲಿ ಈ ಹೊತ್ತಿನಲ್ಲಿ ಇಲ್ಲಿ ಸರಾಗವಾಗಿ ನೀರು ಹರಿದು ಹೋಗ್ತಾ ಇತ್ತು, ಎಲ್ಲೆಲ್ಲೂ ಕೂಡ ನೀರು ಆಗ್ತಾ ಇತ್ತು. ಆದರೆ ಈ ಬಾರಿ ನೀರು ಆಗಿಲ್ಲ ಅನ್ನುವಂಥದ್ದು. ಸೊ ಇನ್ನೊಂದಷ್ಟು ಜನರಿದ್ದರೆ ಅವರನ್ನು ಕೂಡ ಒಂದು ಮಾತನಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಕಳೆದ ಬಾರಿ ಈ ಭಾಗದಲ್ಲಿ ಹೇಗಿತ್ತು ನೀರಿನ ಅಬ್ಬರ ಅನ್ನುವಂಥದ್ದನ್ನು ನೋಡಿದ್ವಿ. ನದಿ ಯಾವ ರೀತಿ ಬೋರ್ಗರಿತಾ ಇತ್ತು ಅನ್ನುವಂಥದ್ದನ್ನು ಕೂಡ ನೋಡಿದ್ವಿ. ಇನ್ನು ಇಲ್ಲಿನ ಸ್ಥಳೀಯರು ಕೂಡ ಆ ಒಂದು ದೃಶ್ಯಗಳನ್ನು ನೋಡಿದ್ದಾರೆ. ಕಳೆದ ಬಾರಿ ಅಥವಾ ಈ ಹಿಂದಿನ ಮಳೆಗಾಲವನ್ನು ನೋಡಿದ್ದಾರೆ. ಆದರೆ ಈ ಬಾರಿ ಈಗ ಜೂನ್ 20 ಕಳೆದರೂ ಕೂಡ ಇನ್ನೂ ಕೂಡ ಮಳೆ ಬರ್ತಾ ಇಲ್ಲ, ನದಿ ತುಂಬ್ತಾ ಇಲ್ಲ, ನೀರು ಹರಿತಾ ಇಲ್ಲ ಅನ್ನುವಂಥದ್ದು. ಇನ್ನು ಇಲ್ಲಿನ ನೋಡಿರುವಂಥ ಸ್ಥಳೀಯರು ಏನು ಹೇಳ್ತಾರೆ ಕೇಳೋಣ. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಸರಸ್ವತಿ. ಓಕೆ, ಹೇಗಿತ್ತು ಈ ಹಿಂದೆ ಈ ನದಿ ಈ ಹೊತ್ತಲ್ಲಿ, ಅಂದರೆ ಸರಿಸುಮಾರು ಜೂನ್ ಅರ್ಧದ ನಂತರ, ಅಂದರೆ ಜೂನ್ 20-22 ತಾರೀಕು ಆಗಿದೆ ಈಗ ನೋಡಿದರೆ ನದಿ ಖಾಲಿ ಉಂಟು. ಹಿಂದೆ ಹೇಗಿತ್ತು ಮಳೆಗಾಲದಲ್ಲಿ ಅಂತ? ತುಂಬ ಚೆನ್ನಾಗಿತ್ತು. ನಮಗೆ ದಾಟೋಕ್ಕೆಲ್ಲ ತುಂಬ ಕಷ್ಟ ಆಗ್ತಿತ್ತು. ಇವಾಗ ಮಳೆ ಇಲ್ಲ, ನೀರಿಲ್ಲ, ಮನೆ ಕೂಡ ಅಷ್ಟೇ. ಮಕ್ಕಳೆಲ್ಲ ಒಂದು ಸರಿ ಬಂದು ಖುಷಿ ಪಡ್ತಾ ಇದ್ರು. ಇವಾಗ ಏನಿಲ್ಲ. ಓಕೆ, ಅಂದರೆ ಇಲ್ಲಿನ ಪಕ್ಕದ ತಗ್ಗು ಪ್ರದೇಶದಲ್ಲಿರೋ ತೋಟಗಳೆಲ್ಲವೂ ಕೂಡ ಮುಳುಗಡೆ ಆಗ್ತಾ ಇತ್ತು ಅಂತ. ನಿಮ್ದು ಕೂಡ ಆಗ್ತಿತ್ತಾ? ನಮ್ಮಲ್ಲಿ ತೋಟ ಏನಿಲ್ಲ, ಆದರೆ ಅತ್ತೆ ಮನೆಯವ್ರ ತೋಟ ಎಲ್ಲ ಇದೆ, ಎಲ್ಲ ಇದಾಗ್ತಿತ್ತು, ಮುಳುಗಡೆ ಆಗ್ತಿತ್ತು. ಅಂದರೆ ಈಗ ಇಷ್ಟೊತ್ತಲ್ಲಿ ಅಂತೂ ಎಲ್ಲ ನೀರು ಫುಲ್ ಆಗ್ತಿತ್ತು. ಇವಾಗ ಇಲ್ಲ, ಇವಾಗೆಲ್ಲ ತಲೆ ಬಿಸಿ ಆಗ್ತಾ ಇದೆ, ನೀರಿಲ್ಲ ಅಂತ ಹೇಳಿ. ನಿಮ್ಮ ಮನೆ ಅಥವಾ ತೋಟಕ್ಕೆ ಬೇಕಾದಾಗಿ ನೀರಿನ ವ್ಯವಸ್ಥೆ ಈಗ ಉಂಟಾ? ನೀರಿಲ್ಲ, ಕಡಿಮೆ. ಇದು ಪಂಚಾಯತಿ ನೀರು ಬರ್ತಾ ಉಂಟು, ಮತ್ತೆ ಬೋರಿದು ಸ್ವಲ್ಪ ಸಿಗ್ತದೆ ನಮ್ಮಲ್ಲಿ. ಸಾಮಾನ್ಯವಾಗಿ ಮೇ ನಂತರ ಬೇರೆ ನೀರಿನ ಅವಶ್ಯಕತೆ ಇರ್ತಿರ್ಲಿಲ್ಲ. ಹಾಗೆ ಈ ಸಲ ಏನಿಲ್ಲ, ಇಲ್ಲಾದ್ರೆ ಈಚೆ ದಾಟೋಕೆ ಆಗ್ತಿರ್ಲಿಲ್ಲ. ಕಳೆದ ಸಲ ಎಲ್ಲ ಹೋಗ್ತಿರ್ಲಿಲ್ಲ, ಇವಾಗ ಹೋಗ್ತಾ ಇದ್ದೇವೆ. ಏನಿಲ್ಲ, ಮಳೆ ಬರದಿದ್ರೆ ಕಷ್ಟ. ಬರಬೇಕಿತ್ತು, ಬಂದಿಲ್ಲ. ಹಾಗೆ ಅಂದರೆ ಹಾನಿ ಆಗ್ತಿತ್ತ ತೋಟಕ್ಕೆ? ನೀರು ನುಗ್ಗಿ ಆಗುವಂಥದ್ದು ಅಂಥದ್ದೇನಿಲ್ಲ, ಹಾನಿ ಆಗ್ತಿರ್ಲಿಲ್ಲ. ಒಂಥರ ಸ್ವಲ್ಪ ಬರ್ತಿತ್ತು, ಹೋಗ್ತಾ ಇತ್ತು. ಹಾಗೆ ಇಲ್ಲ, ಈ ಸಲ ಇಲ್ಲ. ಹಾಗೆ ಬೇಸರ ಆಗ್ತಿದೆ. ಮಕ್ಕಳಿಗೆಲ್ಲ ಆಚೆಯಿಂದ ಬಂದು ನೋಡ್ತಾ ಇದ್ರ ಎಷ್ಟು ನೀರುಂಟು, ಖುಷಿ ಆಗ್ತಿತ್ತು. ಇವಾಗ ನೀರಿಲ್ಲ ಅಂತೇಳಿ ಚಿಂತೆ ಮಾಡ್ತಾರೆ. ಹಾಗೆ ಥ್ಯಾಂಕ್ ಯು. ಇದು ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತಹ ಮಾತು. ನದಿಯ ಪರಿಸ್ಥಿತಿ ಹಾಗಿದ್ರೆ, ಇನ್ನು ಇದರ ಪಕ್ಕದಲ್ಲೇ ಇರುವಂತಹ ಇತಿಹಾಸ ಪ್ರಸಿದ್ಧ ದಕ್ಷಿಣ ಭಾರತದ ಏಕೈಕ ಬಿಸಿ ನೀರಿನ ಬುಗ್ಗೆ ಅಂತಾನೆ ಪ್ರಸಿದ್ಧಿಯನ್ನು ಪಡೆದುಕೊಂಡಿರುವಂತಹ ಬೆಂದ್ರ ತೀರ್ಥದ ಪರಿಸ್ಥಿತಿ ಕೂಡ ಇದಕ್ಕಿಂತ ಹೊರತಾಗಿಲ್ಲ. ಇಲ್ಲೂ ಕೂಡ ಸಂಪೂರ್ಣವಾಗಿ ನೀರಿನ ಹೊರತೆ ಬತ್ತಿ ಹೋಗಿದೆ. ಈಗ ನೋಡ್ತಾ ಇರುವಂಥದ್ದು ಇಲ್ಲಿನ ಬಿಸಿ ನೀರು ಚಿಮ್ತಾ ಇದ್ದಂತಹ ಕುಂಡ. ಆದರೆ ಈ ಕುಂಡದಲ್ಲಿ ಬಿಸಿ ನೀರಿನ ಹೊರತೆ ಕೆಲವೊಂದಷ್ಟು ವರ್ಷಗಳ ಹಿಂದೆ ನಿಂತು ಹೋಗಿತ್ತು. ಇಲ್ಲಿನ ಅಕ್ಕಪಕ್ಕದಲ್ಲಿನ ಬೋರ್ವೆಲ್ಗಳಿಂದಾಗಿ ಈ ರೀತಿಯ ಪರಿಸ್ಥಿತಿ ಉದ್ಭವ ಆಗಿದೆ ಅನ್ನುವಂಥ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೂ ಕೂಡ ಮಳೆಗಾಲದಲ್ಲಿ ಒಂದಷ್ಟು ನೀರು ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇತ್ತು. ಅಂದರೆ ಪಕ್ಕದಲ್ಲೇ ಹರಿತಾ ಇರುವಂತಹ ನದಿ ಜೊತೆಗೆ ನೀರಿನ ಮೂಲಗಳಲ್ಲಿ ನೀರಿನ ಹೊರತೆ ಕಂಡು ಬರ್ತಾ ಇದ್ದಂಥ ಕಾರಣ ಇಲ್ಲೂ ಕೂಡ ನೀರು ಕಂಡು ಬರ್ತಾ ಇತ್ತು. ಆದರೆ ಈ ಬಾರಿ ಇಲ್ಲೂ ಕೂಡ ಇಷ್ಟು ದಿನಾಂಕದವರೆಗೂ ಕೂಡ ಒಂದು ಹನಿ ನೀರು ಇಲ್ಲ ಅನ್ನುವಂಥದ್ದು ಬಹಳಷ್ಟು ಬೇಸರದ ಸಂಗತಿಯಾಗಿದೆ. ಈ ಮೂಲಕ ಇಲ್ಲಿನ ಒಂದು ಬಹಳಷ್ಟು ಒಂದು ಇತಿಹಾಸವನ್ನು ಹೊಂದಿರುವಂತಹ ಒಂದು ಪ್ರಸಿದ್ಧ ಪ್ರೇಕ್ಷಣೀಯ ಸ್ಥಳವಾಗಿ ರೂಪುಗೊಂಡಿದ್ದಂತಹ ಬೆಂದ್ರ ತೀರ್ಥದಲ್ಲೂ ಕೂಡ ನೀರಿಲ್ಲ ಅನ್ನುವಂಥದ್ದು ಬಹಳಷ್ಟು ಬೇಸರವನ್ನು ಈ ಭಾಗದ ನಿವಾಸಿಗಳಿಗೆ ತಂದಿದೆ ಅಂತ ನಾವು ಹೇಳ್ಬೋದು. ಸೊ ಒಟ್ಟಾರೆಯಾಗಿ ಮಳೆಯ ಕೊರತೆ ಎಲ್ಲ
ನೀರಿನ ಮೂಲಗಳನ್ನು ಬಾಧಿಸ್ತಾ ಇದೆ, ಜನರನ್ನು ಬಾಧಿಸ್ತಾ ಇದೆ. ಮಳೆ ಬರದೇ ಇದ್ದಲ್ಲಿ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸಬಹುದು ಅನ್ನುವಂತಹ ಆತಂಕ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ ಅನ್ನುವಂಥದ್ದು. ಹಿಂದೆಲ್ಲ ಮಳೆಗಾಲ ಅಂತ ಹೇಳಿದ ಕೂಡಲೇ ಈ ನದಿಯಲ್ಲಿ ನಮಗೆ ಏನೂ ಕೂಡ ಕಾಣೋದಕ್ಕೆ ಸಿಗ್ತಾ ಇರಲಿಲ್ಲ. ಅಂದರೆ ಬರೀ ರಭಸದಿಂದ ಹರಿಯುವಂಥ ನೀರು ಮಾತ್ರ ಕಾಣೋದಕ್ಕೆ ಸಿಗ್ತಾ ಇತ್ತು. ಆದರೆ ಈ ಬಾರಿ ಇವತ್ತು ಜೂನ್ 22, 23 ಆಗಿದ್ದರೂ ಕೂಡ ಇನ್ನೂ ಮಳೆ ಬಂದಿಲ್ಲ. ಅಂದರೆ ಹೇಳೋದಕ್ಕೆ ಮಳೆ ಬಂದಿದೆ, ಆದರೆ ಎಲ್ಲೂ ಕೂಡ ನೀರಾಗಿದ್ದರೆ ಈ ಎಲ್ಲ ನದಿಗಳಲ್ಲಿ ನೀರು ಹರಿಬೇಕಿತ್ತು. ಆದರೆ ಇನ್ನೂ ಕೂಡ ನೀರಿನ ಒಂದು ಹರಿವನ್ನು ನಾವು ಎಲ್ಲೂ ಕೂಡ ಕಾಣೋದಕ್ಕೆ ಆಗ್ತಾ ಇಲ್ಲ. ಇದು ಬಹಳಷ್ಟು ಬೇಸರವನ್ನು ತರ್ತಾ ಇದೆ ಅನ್ನುವಂಥದ್ದು. ಸೊ ಇದು ಸದ್ಯದ ಒಂದು ರೀತಿಯ ಕರಾವಳಿಯ ಪರಿಸ್ಥಿತಿ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಮಳೆಗಾಲ ನಮ್ಮ ಸುಳ್ಯ ಪುತ್ತೂರು ಭಾಗದಲ್ಲಿ ಹೆಚ್ಚು ಮಳೆ ಬೀಳುತ್ತೆ ಅನ್ನುವಂಥ ಲೆಕ್ಕಾಚಾರ ಇತ್ತು. ಆದರೆ ಮಳೆಗಾಲ ಆರಂಭ ಆಗಿ ಮಳೆ ಬೀಳುವಂಥ ದಿನಾಂಕಗಳನ್ನು ಹವಾಮಾನ ಇಲಾಖೆ ಘೋಷಣೆ ಮಾಡಿದರೂ ಕೂಡ ಇನ್ನೂ ಕೂಡ ಮಳೆ ಬಂದಿಲ್ಲ, ಎಲ್ಲೂ ಕೂಡ ನೀರಾಗಿಲ್ಲ, ನೀರಿನ ಹರಿವನ್ನು ನಾವು ಕಾಣ್ತಾ ಇಲ್ಲ. ಸೊ ಎಲ್ಲರೂ ಕೂಡ ಆದಷ್ಟು ಬೇಗ ಮಳೆ ಬಂದು ನಮ್ಮ ನೀರಿನ ಮೂಲಗಳೆಲ್ಲವೂ ಕೂಡ ತುಂಬಿಕೊಳ್ಳಿ ಅನ್ನುವಂಥ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ನಾವು ಕೂಡ ಅದೇ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ದಾಮೋದರ ದುಂಡೋಲೆ, ಯತೀಶ್ ಉಪ್ಪಳೆಗೆ, ಉಮೇಶ್ ಮಿತ್ತಡ್ಕ ಮತ್ತು ಧನುಷ್ ಪುತ್ತೂರು ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್ ಪುತ್ತೂರು. 𝐴𝐵G English Medium School located in Alappuzha, Krishnanagara, Bannuru, Putturu. Highlights: patriotism-centric education with Bharatiya values. Located in municipality area, a blend of urban and rural atmosphere. Informing the kids' progress to the parents on daily basis. Fine English environment in the classrooms. Effective communication with the parents. Easy access to the school management. Just 3.5 kilometers from Putturu towards Uppinangadi. Personal attention to each kid. Admission open for 2023-24. 𝐴𝐵G English Medium School, an unit of 𝐴𝐵G Educational and Charitable Trust, Alappuzha, Krishnanagara, Bannuru, Putturu. Contact 7338085983 9448485983. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.